ಪುನೀತ್ ರಾಜ್ಕುಮಾರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಬೇಡ್ತಾ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಪುನೀತ್ ರಾಜ್ಕುಮಾರ್ ಅಂದರೆ ಹೆಸರಲ್ಲ, ಅದು ಕನ್ನಡದ ಪವರ್. ಈ ಪವರ್ ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ಪುತ್ರ ಹಾಗೂ ಪಾರ್ವತಮ್ಮ ರಾಜ್ಕುಮಾರ್ ಅವರ ಮುದ್ದಿನ ಮಗ. ಇವರು ಹುಟ್ಟಿದ್ದು ಚೆನ್ನೈನಲ್ಲಿ 1975 ಮಾರ್ಚ್ 17ರಂದು ಇವರ ಜನನವಾಗುತ್ತೆ. ಇವರ ಮೊದಲ ಹೆಸರು ಲೋಹಿತ್ ರಾಜ್ಕುಮಾರ್. ಆದರೆ ಇವರನ್ನು ಯಾರು ಲೋಹಿತ್ ಎಂದು ಕರೆಯಲೇ ಇಲ್ಲ. ಪ್ರೀತಿಯಿಂದ ಅಪ್ಪು, ಪುನೀತ್ ಎಂದು ಎಲ್ಲರೂ ಕರೆಯುತ್ತಾರೆ ಅಭಿಮಾನಿಗಳು. 6 ತಿಂಗಳು ಮಗುವಾಗಿದ್ದಾಗ ಪ್ರೇಮದ ಕಾಣಿಕೆ ಚಿತ್ರದ ಮೂಲಕ ಬೆಳ್ಳಿ ಪರದೆಯಲ್ಲಿ ಕಾಣಿಸ್ಕೊಳ್ತಾರೆ ನಮ್ಮ ಅಪ್ಪು ಅವರು. ನಂತರ ಬಾಲನಟನಾಗಿ ಹಲವಾರು ಚಿತ್ರಗಳಲ್ಲಿ ಅಭಿನಯ ಮಾಡ್ತಾರೆ. ಅತ್ಯುತ್ತಮ ಬಾಲನಟನೆಂದು ಬೆಟ್ಟದ ಹೂವು ಚಿತ್ರಕ್ಕಾಗಿ ರಾಷ್ಟ್ರ ಪ್ರಶಸ್ತಿ ಕೂಡ ಅವರಿಗೆ ಸಿಗುತ್ತೆ. ತದನಂತರ ನಾಯಕ ನಟನಾಗಿ 2002ರಲ್ಲಿ ಪಾದಾರ್ಪಣೆ ಮಾಡ್ತಾರೆ. ಅಪ್ಪು ಚಿತ್ರದ ಮೂಲಕ 29 ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯ ಮಾಡಿದ್ದಾರೆ. ಹಲವಾರು ಸ್ಟೇಟ್ ಅವಾರ್ಡ್ಸ್ ಹಾಗೂ ಸೈಮಾ ಅವಾರ್ಡ್ಸ್ಗಳನ್ನು ಪಡೆದಿದ್ದಾರೆ. ಹಲವಾರು ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಇವೆಲ್ಲ ಇವರ ಚಿತ್ರರಂಗದ ಸಾಧನೆ. ಚಿತ್ರರಂಗವನ್ನು ಹೊರತುಪಡಿಸಿ ಬಹುದೊಡ್ಡ ಒಂದು ಸಾಧನೆಯನ್ನು ಕೂಡ ಮಾಡಿದ್ದಾರೆ. 26 ಅನಾಥಾಶ್ರಮ, 19 ಗೋಶಾಲೆ, 1800 ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ, ಮೈಸೂರಿನ ಶಕ್ತಿಧಾಮ ಹೆಸರಿನ ಶಿಕ್ಷಣ ಕೇಂದ್ರದ ನಿರ್ವಹಣೆ, ಇವೆಲ್ಲದರ ಹಣಕಾಸಿನ ಖರ್ಚು ವೆಚ್ಚವನ್ನು ನಿಭಾಯಿಸ್ತಾ ಇದ್ರು ಅಂತ ಅಂದರೆ ಇದಕ್ಕಿಂತ ಒಂದು ಬಹುದೊಡ್ಡ ಸಾಧನೆ ಯಾವುದೂ ಇಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾವುದೂ ಇಲ್ಲ. ಅಪ್ಪು ಅವರು ತೆರೆಯ ಮೇಲಷ್ಟೇ ಹೀರೋ ಆಗಿರಲಿಲ್ಲ, ನಿಜ ಜೀವನದಲ್ಲೂ ಅವರು ಹೀರೋ ಹಾಗೇ ಇದ್ರು, ಹೀರೋ ಹಾಗೇ ಇರ್ತಾರೆ. ಆದರೆ ವಿಧಿ ಅವರನ್ನ ನಮ್ಮಿಂದ ಇಷ್ಟು ಬೇಗ ದೂರ ಮಾಡ್ತೀನಿ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ದೇವರೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ. ಆಡಿಸಿದಾತ ಬೇಸರ ಮೂಡಿ ಆಟ ಮುಗಿಸಿದ, ಸೂತ್ರವ ಹರಿದ ಬೊಂಬೆಯನ್ನಗಿಸಿದ, ಕಂಬನಿದ್ದಾರೆ ಹರಿಸಲು ನಮ್ಮ ಜೀವ ಉಳಿಸಿದ, ನಮ್ಮ ಜೀವ ಉಳಿಸಿದ. ಆಡಿಸಿ ನೋಡು, ಇಳಿಸಿ ನೋಡು, ಉರುಳಿ ಹೋಗದು. ಅಪ್ಪು ಅವರು ವಿಧಿವಶ ಆಗಿರೋದಕ್ಕೆ ತುಂಬ ನೋವುಂಟಾಗಿದೆ. ಈ ಸಾವು ನ್ಯಾಯವೇ. ಅಪ್ಪು ಅವರು ವಿಧಿವಶರಾಗಿರೋದು ತುಂಬ ನೋವು ಉಂಟು ಮಾಡಿದೆ. ಈ ಸಾವು ನ್ಯಾಯವೇ. ಪುನೀತ್ ರಾಜ್ಕುಮಾರ್ ಅವರ ಅಗಲಿಕೆ ತುಂಬ ನೋವುಂಟು ಮಾಡಿದೆ. ಈ ಸಾವು ನ್ಯಾಯವೇ. ರಾಜ್ಕುಮಾರ್ ಅಗಲಿಕೆ ತುಂಬ ನೋವುಂಟು ಮಾಡಿದೆ. ದೇವರೇ, ಈ ಸಾವು ನ್ಯಾಯವೇ, ಈ ಸಾವು ನ್ಯಾಯವೇ.